ರಾಹುಲ್ ಅಮೀನ್ ನಿರ್ದೇಶನದ ಬಹುನಿರೀಕ್ಷಿತ ತುಳು ಸಿನಿಮಾ ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ಬಿಡುಗಡೆಗೆ ಸಿದ್ಧಗೊಂಡಿದ್ದು, ಇದೀಗ ಸಿನಿಮಾದ ಟೈಟಲ್ ಸಾಂಗ್ ಬಿಡುಗಡೆಗೊಂಡಿದ್ದು, ಸಿನಿ ಪ್ರೇಕ್ಷಕರು ಹಾಡಿಗೆ ಫುಲ್ ಫಿದಾ ಆಗಿದ್ದಾರೆ. ವೈಭವ್ ಫ್ಲಿಕ್ಸ್ ಪ್ರಸ್ತುತಪಡಿಸುವ ಮ್ಯಾಂಗೋ ಪಿಕಲ್ ಸಹಯೋಗದೊಂದಿಗೆ ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ತುಳು ಸಿನಿಮಾ ಮೇ 20ರಂದು ಕರಾವಳಿಯಾದ್ಯಂತ ತೆರೆ ಕಾಣಲಿದ್ದು, ಇದೀಗ ಸಿನಿಮಾದ ಟೈಟಲ್ ಸಾಂಗ್ ನಲಿಪು ತಮಾಲ್ ಬೀಟ್ ಬಿಡುಗಡೆಗೊಂಡಿದೆ. ಪಲ್ಲೆಗೆ ಜವನೇರೆ ಜೈ ಜೈ ಮನದಾನಿ ಕಾಂಡನೆ ಇಲ್ಲದು ಪೋಯ್ ಪೋಯ್ ಸೌಂಡ್ ಲೈಟ್ ಕ್ಲಿಯರ್ ಗ ಪನುವಾರ್ ಸೈ ಸೈ ತಕಿಟ ತಕಾರ ಬಿಟ್ಟು ತುಕ ನಲಿಪು ತಮಾಲ್ ಬೀಟ್ ನಲಿಪು ತಮಾಲ್ ಬೀಟ್. ಯೂಟ್ಯೂಬ್ನಲ್ಲಿ ಬಿಡುಗಡೆಗೊಂಡ ತಕ್ಷಣವೇ ಸಿನಿ ಪ್ರೇಕ್ಷಕರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಈ ಸಿನಿಮಾದ ಟೈಟಲ್ ಟ್ರ್ಯಾಕ್ ಬಿಡುಗಡೆ ಸಮಾರಂಭವು ಕಟೀಲ್ನ ಶ್ರೀ ದುರ್ಗಾ ಪರಮೇಶ್ವರಿ ಫಸ್ಟ್ ಗ್ರೇಡ್ ಕಾಲೇಜಿನಲ್ಲಿ ಅದ್ದೂರಿಯಾಗಿ ನಡೆಯಿತು. ಕಟೀಲು ಎಸ್ಟಿಪಿಟಿ ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಕೃಷ್ಣ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಇನ್ನು ಟೈಟಲ್ ಸಾಂಗ್ಗೆ ವಿದ್ಯಾರ್ಥಿಗಳು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. సూపర్ ఇత్తడు మస్తు ఖుషి అని ఎంజాయ్ ఎడ్డాతుండు సాంగ్ కేనగన నలిపుక పందాపుడు బారి ఎడ్డారు మస్తు షాక్ ఇత్తడు సాంగ్ సార్ అండ్ మూవీ ఆల్సో వి ఆర్ వాచింగ్ దట్ థాంక్యూ మస్తు షాక్ ఖుషి సూపర్ సాంగ్ ఖుషి మస్తు ఖుషి నా మూవీలో ఇచ్చే లైక్ ఉంది ఎక్స్పెక్ట్ ಮಾಡ್ತೀನಿ. ಈ ಸಂದರ್ಭದಲ್ಲಿ ಅತಿಥಿಗಳಾಗಿ ಪ್ರಕಾಶ್, ಪ್ರಜ್ವಲ್ ವಾಸ್, ನವೀನ್ ಬೇಕರ್, ಶಾಮಿಲ್ ಬಂಗೇರ ಉಪಸ್ಥಿತರಿದ್ದರು. ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ಸಿನಿಮಾ ಬಿಡುಗಡೆಗೆ ಮುನ್ನವೇ ಬಹು ನಿರೀಕ್ಷೆಯನ್ನ ಹುಟ್ಟುಹಾಕಿದ. ಈಗಾಗಲೇ ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ಸಿನಿಮಾದಲ್ಲಿನ ಎಲ್ಲ ನಟರ ಮೋಷನ್ ಪೋಸ್ಟರ್ ಚಿತ್ರತಂಡ ಈಗಾಗಲೇ ಬಿಡುಗಡೆಗೊಳಿಸಿದ್ದು, ಸಿನಿ ಪ್ರೇಕ್ಷಕರಿಂದ ಭರ್ಜರಿ ಪ್ರತಿಕ್ರಿಯೆ ವ್ಯಕ್ತವಾಗಿರುವುದು ಚಿತ್ರತಂಡದ ಖುಷಿಯನ್ನ ಇಮ್ಮಡಿಗೊಳಿಸಿದೆ. ಚಿತ್ರದಲ್ಲಿನ ತುಳುನಾಡ ಕಾಮಿಡಿ ಕಿಂಗ್ ಅರವಿಂದ್ ಬೋಳಾರ್ ಅಭಿನಯದ ಇಂಟ್ರೋ ಟೀಸರ್ಗೂ ಕೂಡ ಯೂಟ್ಯೂಬ್ನಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಒಂದು ಮೊಟ್ಟೆಯ ಕಥೆಯ ಚಿತ್ರತಂಡ ಇದೀಗ ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ಎಂಬ ಹಾಸ್ಯ ಹಾಗೂ ಕೌಟುಂಬಿಕ ಕಥಾ ಹಂದರದ ಚಿತ್ರಕಥೆಯನ್ನ ತೆರೆಗೆ ತರಲು ಸಜ್ಜಾಗಿದ್ದಾರೆ. ಚಿತ್ರವನ್ನ ಆನಂದ್ ಎಂ ನಿರ್ಮಿಸಿದ್ದು, ಬಿ ಅಶೋಕ್ ಕುಮಾರ್, ಸೀತಾರಾಮ್ ಶೆಟ್ಟಿ, ಅಜಯ್ ಬಾಳಿಕಾ, ಸುಹಾನ್ ಪ್ರಸಾದ್, ಪವನ್ ಕುಮಾರ್, ನಿತಿನ್ ರಾಜ್ ಶೆಟ್ಟಿ ಮತ್ತು ಅರ್ಪಿತಾ ಡ್ಯರ್ ಸಹ ನಿರ್ಮಾಪಕರಾಗಿದ್ದಾರೆ. ನಾಯಕ ನಟ ವಿಜಯ್ ವಿನೀತ್ ಸಿನಿಮಾಕ್ಕೆ ಕಥೆ ಚಿತ್ರಕಥೆಯನ್ನ ಕೂಡ ಬರೆದಿದ್ದಾರೆ. ರಾಹುಲ್ ಅಮೀನ್ ಸಿನಿಮಾವನ್ನ ನಿರ್ದೇಶಿಸಿದ್ದಾರೆ. ಚಿತ್ರಕ್ಕೆ ಪಡ್ಡಾಯಿ ಖ್ಯಾತಿಯ ವಿಷ್ಣು ಪ್ರಸಾದ್ ಪಿ ಕ್ಯಾಮೆರಾವನ್ನ ಸೆರೆ ಹಿಡಿದಿದ್ದಾರೆ. ಗಿರ್ಗಿಟ್ ಖ್ಯಾತಿಯ ಪ್ರಸನ್ನ ಶೆಟ್ಟಿ ಬೈಲೂರು ಸಂಭಾಷಣೆಯನ್ನ ಬರೆದಿದ್ದಾರೆ. ಚಿತ್ರದ ಹಾಡುಗಳನ್ನು ಸೃಜನ್ ಕುಮಾರ್ ತೋನ್ಸೆ ಸಂಯೋಜಿಸಿದ್ದು, ರಕ್ಷಣ್ ಮಾಡೂರವರ ಸಾಹಿತ್ಯ ಈ ಚಿತ್ರಕ್ಕಿದೆ. ಪ್ರಕಾಶ್ ಮಹದೇವನ್ ಮತ್ತು ಸೃಜನ್ ಕುಮಾರ್ ತೋನ್ಸೆ ಅವರ ಕಂಠದಿಂದ ಅದ್ಭುತವಾಗಿ ಮೂಡಿಬಂದಿದೆ. ಸಾಹಿತ್ಯವನ್ನ ಫ್ಯಾಂಗಲ್ ಸ್ಟುಡಿಯೋ ಸಂಕಲನ, ಚಿತ್ರದ ಸಾಹಸ ದೃಶ್ಯಗಳನ್ನು ಚೇತನ್ ಡಿಸೋಜ ನಿರ್ವಹಿಸಿದ್ದಾರೆ. ನವೀನ್ ಶೆಟ್ಟಿ, ಆರ್ಯನ್ ನೃತ್ಯ ಸಂಯೋಜನೆ ಮಾಡಿರುವುದಾಗಿ ಚಿತ್ರತಂಡ ತಿಳಿಸಿದೆ. ವಿನೀತ್ ಕುಮಾರ್, ಯಶಸ್ವಕುಮಾರ್, ಅರವಿಂದ್ ಬೋಳಾರ್, ನವೀನ್ ಡಿ ಪಡೀಲ್, ಭೋಜರಾಜ್ ಮಂಜೂರು ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ರಾವಣಕ್ಕೆಂದು ರಾಮಾಯಣ ಜಾತಿಗೆ, ದುರ್ಯೋಧನಕ್ಕೆಂದು ಮಹಾಭಾರತ ಜಾತಿಗೆ, ಆಂಜನೇಯಾನಿದ್ದಂದೆ ಈ ಮದ್ವೆ ನೋ 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 ದಿ ಅಗಲ್ ರಡಜಲ್ಲ ಸೈದಿನತ್ತ. ಈಗಾಗಲೇ ಸಿನಿಮಾದ ಟೀಸರ್, ಮೋಷನ್ ಪೋಸ್ಟರ್, ಟೈಟಲ್ ಸಾಂಗ್ ಬಿಡುಗಡೆಗೊಂಡಿದ್ದು, ಸಿನಿ ಪ್ರೇಕ್ಷಕರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದು, ಚಿತ್ರದ ನಿರೀಕ್ಷೆಯಲ್ಲಿ ಕಾತರದಿಂದ ಕಾಯುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.